ಶ್ರೀರಾಮ ಗ್ರಾಮ ವಿಕಾಸ ಮತ್ತು ಶ್ರೀರಾಮ ವಿದ್ಯಾಲಯ ಸೂರ್ಯನಗರ ನಿಲ್ಯಾಡಿ ಇದರ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಹಾಗೂ ವಿವಿಧ ಸ್ಪರ್ಧೆಗಳೊಂದಿಗೆ ಕೆಸರುಗದ್ದೆ ಕ್ರೀಡಾಕೂಟ ಇದೇ ಬರುವ ದಿನಾಂಕ 9/8/2022 ಮತ್ತು 18/8/2022 ಶ್ರೀರಾಮ ವಿದ್ಯಾಲಯ ಸೂರ್ಯನಗರ ನಿಲ್ಯಾಡಿಯಲ್ಲಿ ನಡೆಯಲಿದೆ. 9/8/2022 ಮಂಗಳವಾರದಂದು ಬೆಳಗ್ಗೆ ಅತಿಥಿಗಳ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ನಡೆದು ನಂತರ ಕೆಸರುಗದ್ದೆಯಲ್ಲಿ ವಿವಿಧ ರೀತಿಯ ಆಟೋಟ ಸ್ಪರ್ಧೆಗಳು ಮತ್ತು ಮನೋರಂಜನಾ ಕ್ರೀಡೆ ಸ್ಪರ್ಧೆಗಳ ವಿವರ. ಮಕ್ಕಳಿಗೆ ಹಿಂಬದಿ ಓಟ, ಹಾಳೆಯಲ್ಲಿ ಎಳೆಯುವುದು, ಹಗ್ಗ ಜಗ್ಗಾಟ. ಮಹಿಳೆಯರಿಗೆ ಹಿಂಬದಿ ಓಟ, ಹಗ್ಗ ಜಗ್ಗಾಟ, ಥ್ರೋಬಾಲ್ ಪಂದ್ಯಾಟ. ಪುರುಷರಿಗೆ ಹಿಂಬದಿ ಓಟ, ಹಗ್ಗ ಜಗ್ಗಾಟ, ವಾಲಿಬಾಲ್ ಪಂದ್ಯಾಟ ನಡೆಯಲಿದೆ. ಬೃಹತ್ ಹಿಂದೂ ಬಾಂಧವರ ಸಂಗಮದೊಂದಿಗೆ ವಿವಿಧ ರೀತಿಯ ಮನೋರಂಜನೆಯೊಂದಿಗೆ ಸುರೇಶ್ ಪಡಿಪಂಡರವರ ವಿಶೇಷ ಶೈಲಿಯ ಕೆಸರುಗದ್ದೆ ಕ್ರೀಡಾಕೂಟದ ನಿರೂಪಣೆಯೊಂದಿಗೆ ಪಂದ್ಯಾಕೂಟ ಸಾಗಿ ಬರಲಿದೆ. ಅದೇ ರೀತಿಯಲ್ಲಿ ದಿನಾಂಕ 18/8/2022 ಗುರುವಾರದಂದು 7 ವರ್ಷದೊಳಗಿನ ಮಕ್ಕಳಿಗೆ ಮುದ್ದು ಶ್ರೀಕೃಷ್ಣ ವೇಷ ಧರಿಸಿ ಮೆರವಣಿಗೆ. ನಂತರ ಶಾಲಾ ಮೈದಾನದಲ್ಲಿ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ವಿವಿಧ ರೀತಿಯ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಹಿಂದೂ ಬಾಂಧವರ ಬೃಹತ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮತ್ತು ವಿವಿಧ ರೀತಿಯ ಸ್ಪರ್ಧೆಗಳಿಗೆ ಸರ್ವರಿಗೂ ಆದರದ ಸ್ವಾಗತ.